ಎಲ್ಲ ಕಂಪ್ಲೀಟ್ ಅದೇ ಅವರೇ ಇರ್ತಾರೆ. ಇವರು ನಾಗರಾಜ್ ಭಟ್ರು ಅಂತ ನಮ್ಮ ಹಿರಿಯರು, ನಮ್ಮ ಬ್ಯಾಂಕಿನ ಎಲ್ಲ ಆಗಿದ್ದವರು, ಈಗ ರಿಟೈರ್ಡ್. ಮತ್ತೆ ರಾಘವೇಶ್ವರ ಸ್ವಾಮಿ ಅವರ ಮಠದ ಕಾಲೇಜಿನ ಎಲ್ಲ ಬೇರೆ ಬೇರೆ ಅನ್ಯಾನ್ಯ ಜವಾಬ್ದಾರಿ ವಹಿಸ್ಕೊಂಡು ಇಡೀ ರಾಜ್ಯದ ಜವಾಬ್ದಾರಿ ಉಂಟು ಅವರಿಗೆ. ಮತ್ತೆ ಮತ್ತೆ 2 ಲಕ್ಷ ಕೊಟ್ಟದಲ್ಲಿ ಪಾಪ. ಶುಭಾಶಯಗಳು. ಈ ಮಧ್ಯಾಹ್ನದ ಉರಿ ಬಿಸಿಲನ್ನು ತಡೆದು ನೀವೆಲ್ಲರೂ ನಮ್ಮ ಈ ಒಂದು ಹಳ್ಳಿಯ ಶಾಲೆಗೆ ಆಗಮಿಸಿದ್ದಾರೆ. ಇದು ನಮಗೆಲ್ಲರಿಗೂ ಖುಷಿಯನ್ನು ಕೊಡುವಂಥ ವಿಷಯ. ಎತ್ತನ ಬೆಂಗಳೂರು, ಎತ್ತನ ಮಂಗಳೂರಿನ ಈ ಕುರ್ನಾಡು, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಂದರೆ ಹೇಳೋ ಸಮಯ ಕೂಡ ಅಲ್ಲ. ಆದರೂ ಕೂಡ ನಮಗೆ ಈ ಒಂದು ಯೋಜನೆಯನ್ನು ತಂದುಕೊಟ್ಟಂಥ ನಮ್ಮ ಶಾಲಾ EMI ಅಂದರೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರು ಅದರ ಅಧ್ಯಕ್ಷರಾದಂಥ ಸಂತೋಷ್ ರೈ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಣ್ಮಣಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿ ಈ ನಮ್ಮ ಊರಲ್ಲಿ ಈ ಶಾಲೆಯನ್ನು ಬೆಂಗಳೂರಿಗೆ ತಂದುಕೊಂಡು ಹೆಸರನ್ನು ಹಚ್ಚಿಸಿದ್ದಾರೆ. ಅಂದರೆ ನಮ್ಮನ್ನು ಪ್ರೀತಿಯ ನಾಯಕನಾಗಿದ್ದಾರೆ ಅವರು ಒಂದು ರೀತಿಯಲ್ಲಿ. ಈ ರೀತಿಯಂಥ ಒಬ್ಬ ಸಜ್ಜನ, ಸರಳ ಸಜ್ಜನಿಕೆಯ ಮೃದು ಭಾಷೆಯಾದ ನಿಮ್ಮೆಲ್ಲರ ಪ್ರೀತಿಯ EMIಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ರೈ ಇವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಅವರಿಗೆ ಹೂಗುಟ್ಟವನ್ನು ಕೊಟ್ಟು ಪ್ರೀತಿಯಿಂದ ಮಕ್ಕಳು ಪ್ರದರ್ಶಕರಾದ ಇಂದಿನ ಅಧ್ಯಕ್ಷರು. ಆದರೆ ಇಲ್ಲಿಯ ಗಡಿಬಿಡಿ ಅಂದರೆ ಒಂದು ವ್ಯತ್ಯಾಸ ಆಗಿ ಹೋಯಿತು. ಅಧ್ಯಕ್ಷರಾದಂಥ ಶ್ರೀ ನಾಗರಾಜ ಭಟ್ ಇವರು ಈ ಇಳಿ ವಯಸ್ಸಿನಲ್ಲಿ ಕೂಡ ಎಷ್ಟು ಉಲ್ಲಾಸದಿಂದ ಈ ಶಾಲೆಗಾಗಿ ಶ್ರಮಿಸುತ್ತಿದ್ದಾರೆ ಅಂತ ಹೇಳಿ ಬೆಳಗಿನಿಂದ ಬಂದು ಕಾಯ್ತಾ ಇದ್ದಾರೆ. ಆದರೂ ಅವರ ಮುಖದಲ್ಲಿ ಆಯಾಸ ಕಾಣಲಿಲ್ಲ. ಅಂತ ಒಂದು ಶ್ರೀಮಂತ ವ್ಯಕ್ತಿ ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಂಡಸ್ಟ್ರಿಯ ಇನ್ನಿಬ್ಬರು ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಶೀಲಾ ಅವರನ್ನು ನೋಡುವಾಗಲೇ ಕಾಣ್ತದೆ. ಅವರ ಒಂದು ಸಾಧನೆಯ ಆದರೂ ಸರಳವಾಗಿದ್ದಾರೆ. ನೋಡುವಾಗ ನಮ್ಮೆಲ್ಲರ ಮನಸ್ಸನ್ನು ತಲಿಸುವುದಂದ್ರೆ ಏನೋ ಕ್ರಾಂತಿಪೂರ್ವಕವಾದ ಮುಖ ತೇಜಸ್ಸನ್ನು ಹೊಂದಿದ್ದಾರೆ. ಅವರು ಕೂಡ ನಮ್ಮ ಈ ವ್ಯವಸ್ಥಾಪಕರಾಗಿ ತಂದಂಥವರು ನಮ್ಮ ಶಾಲೆಗೆ. ಈ ಕುಗ್ರಾಮ ಆದರೂ ಕುಗ್ರಾಮ ಅಲ್ಲ, ಇದನ್ನು ಉನ್ನತಿಗೇರಿಸುವವರು ಎಷ್ಟೋ ಮಂದಿ ನಾಯಕರಿದ್ದಾರೆ. ಅವರು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. EMIಯ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಕರುಣಾಳು ಬಾ ಬರಿದಾದ ಈ ಮನದಿ ನೆಲೆಯಾಗು ಬಾ ಓ ದೇವಾ ಕರುಣಾಳು ಬಾ ಬರಿದಾದ ಈ ಮನದಿ ನೆಲೆಯಾಗು ಬಾ ಓ ದೇವಾ ಕರುಣಾಳು ಬಾ ಬರಿದಾದ ಈ ಮನದಿ ನೆಲೆಯಾಗು ಬಾ ಜ್ಞಾನದ ತವಣಿದಿಯೇ ಸುಜ್ಞಾನದ ತಪಸಿರಿಯೇ ಅಜ್ಞಾನವನಿ ಅಲಿಸಲು ಜ್ಞಾನದ ತವಣಿದಿಯೇ ಸುಜ್ಞಾನದ ತಪಸಿರಿಯೇ ಅಜ್ಞಾನವನಿ ಅಲಿಸಲು ನಿನ್ನಲೊಮ್ಮೆಯ ಕೃಪೆ ನೀಡುವ ಓ ದೇವಾ ಕರುಣಾಳು ಬಾ ಬರಿದಾದ ಈ ಮನದಿ ನೆಲೆಯಾಗು ಬಾ ಓ ದೇವಾ ಕರುಣಾಳು ಬಾ ಬರಿದಾದ ಈ ಮನದಿ ನೆಲೆಯಾಗು ಬಾ. ವಿಶೇಷ ಏನಂದರೆ ಯಾರು ನನ್ನ ಹತ್ರ ನಿಮ್ಮ ಕಂಪನಿಯ CRS ಫಂಡ್ ತಂದು ಕೊಡಿ ಅಂತ ಯಾರೂ ನನ್ನ ಹತ್ರ ರಿಕ್ವೆಸ್ಟ್ ಮಾಡಲಿಲ್ಲ. ಪಾಪ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ನಾನೊಬ್ಬ ಕಂಪನಿಯಾಗ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಿಗಮದ ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ CSR ಫಂಡ್ ಉಂಟು. ಆ CSR ಫಂಡು ಈ ಶಾಲೆಗೆ ಈ ಆಶ್ರಮಗಳಿಗೆ ಈ ಜನಶಿಕ್ಷಣ ಟ್ರಸ್ಟ್ಗಳಿಗೆ ಕೊಡಲಿಕ್ಕೆ ಅವಕಾಶ ಉಂಟಂತ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ಆ ಉನ್ನತ ಅಧಿಕಾರಿಗಳು ಇವರು ಉನ್ನತ ಅಧಿಕಾರಿಗಳು. ಈ ಉನ್ನತ ಅಧಿಕಾರಿಗಳ ಹತ್ರ ಒಂದು ಸಾರಿ ಡಿಸ್ಕಸ್ ಮಾಡ್ತೇನೆ. ಈ CRS ಫಂಡನ್ನು ನನ್ನ ಮಂಗಳೂರಿಗೆ ನೀವು ಕೊಡಬೇಕು. ಒಂದೇ ಒಂದು ಮಾತನ್ನು ಕೂಡ ಆಡದೆ, ಒಂದೇ ಒಂದು ವಿರೋಧದ ಮಾತನ್ನು ಆಡದೆ 6 ಜನ ಡೈರೆಕ್ಟರ್ ಇದ್ದಾರೆ. 6 ಜನ ಡೈರೆಕ್ಟರ್ನವರು ಬೆಸ್ಕಾಂನ MD, ಚೆಸ್ಕಾಂನ MD, KPTCL MD, ನಮ್ಮ ಇಂಧನ ಎನರ್ಜಿ ಇಲಾಖೆಯ ACS, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ FDಯ ಸೆಕ್ರೆಟರಿ, ಇವರು ನಮ್ಮ ಕಂಪನಿಯ ಡೈರೆಕ್ಟರ್. ನಾನು ಒಬ್ಬ ಮಾಮೂಲಿ ಈ ಊರಿನ ಒಂದು ಹಳ್ಳಿಯ ಹುಡುಗ. ಆ ಕಂಪನಿಯ ಚೇರ್ಮನ್ ಅಂದರೆ ಇದು ನಂದೇನಲ್ಲ. ನಿಮ್ಮೆಲ್ಲರ ಬೆವರು, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಹೋರಾಟದ ಫಲವಾಗಿ ನಿಮ್ಮ ಪ್ರತಿರೂಪ ಅಲ್ಲಿ ನನಗೆ ಅದು ಅವಕಾಶ ಸಿಕ್ಕಿತ್ತು. ಆ ಅವಕಾಶದ ಫಲ ಯಾರೂ ಆ CRS ಫಂಡ್ ಒಬ್ಬರು ವಿರೋಧ ಮಾಡದೆ ಅಲ್ಲಿರುವ ಎಷ್ಟು CSR ಫಂಡ್ ಉಳಿದಿದೆ. ಈ ಕೊರೋನಾ ಎಂಬ ಮಹಾಮಾರಿಯ ಸಮಯದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 14 ಶಾಲೆ, ಒಂದು ಆಶ್ರಮ, ಹೆಣ್ಮಕ್ಕಳ ಆಶ್ರಮ, ಜನಶಿಕ್ಷಣ ಟ್ರಸ್ಟಲ್ಲಿ 12 ಜನರಿಗೆ ಉಳಿಯುವ ಯಂತ್ರ, 3 ಮನೆಗೆ ಸೋಲಾರ್, ಒಂದು ಯಾರಿಗೆ ನಮ್ಮ ಬ್ಲ್ಯಾಕ್ ಸ್ಮಿತ್ ಅವರಿಗೆ ಒಂದು ಕೊಠಡಿ, ಇಷ್ಟೆಲ್ಲ ಮಾಡೋ ಅವಕಾಶ. ಇದೆಲ್ಲ ಆದ ನಂತರ ನನ್ನ ಮನಸ್ಸಲ್ಲಾಯಿತು, ತಾವೆಲ್ಲರಿಗೂ ಗೊತ್ತುಂಟದು ಈ ರೀತಿ ಬಂದಿದೆ ಅಂದರೆ. ಆದರೆ ಆ ಹಣ, ಈ CSR ಫಂಡ್ ಸರ್ಕಾರದ ಹಣ, ನಮ್ಮ ಕಂಪನಿಯ ಹಣ 1 ಪೈಸೆ ಕೂಡ ಹಾಳಾಗದ ರೀತಿಯಲ್ಲಿ, 1 ಪೈಸೆ ಕೂಡ ಕಮಿಷನ್ ಹೋಗದ ರೀತಿಯಲ್ಲಿ 100ಕ್ಕೆ 99.9% ಅಲ್ಲ, 100ಕ್ಕೆ 100% ನೇರವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಂಚಾಲಕರ ಬಳಿ ವಿಚಾರಿಸಿ ಶಾಲೆಯ ಅಕೌಂಟ್ ನಂಬರ್ಗೆ, ಆ ಎಲ್ಲ ಶಾಲೆಯ ಅಕೌಂಟ್ ನಂಬರ್ ತೆಗೆದುಕೊಂಡು ಆ ಅಕೌಂಟ್ ನಂಬರ್ಗೆ ನೇರವಾಗಿ ಹಣವನ್ನು ಸಂದಾಯ ಮಾಡಿ ಚೆಕ್ಕನ್ನು MD ಅವರ ಮುಖಾಂತರ ತನಗೆ ಕೊಟ್ಟು ನಮ್ಮ ಎಲ್ಲ ಮುಖಂಡರು, ಲೀಡರ್ನವರು ಮಾಧ್ಯಮದ ಎದುರಲ್ಲಿ, ಕಾರ್ಯಕರ್ತರ ಎದುರಲ್ಲಿ, ಬೋಳಿಯಾರ್ SS ಸಭಾಭವನದಲ್ಲಿ ಅವರನ್ನು ಕರೆದು ಅವರಿಗೆ ಹಸ್ತಾಂತರ ಮಾಡಿದೆ. ಹಸ್ತಾಂತರ ಮಾಡಿದ ನಂತರ ಕೊರೋನಾ ಇದ್ದರೂ ಕೂಡ ಅತ್ಯಂತ ಸುಂದರವಾದ ಬೇರೆ ಬೇರೆ ಕಡೆಯಲ್ಲಿ ಕ್ಲಾಸ್ ರೂಮ್, ಇದು ಕಂಪ್ಯೂಟರ್ ರೂಮ್, ನಮ್ಮ ಸೋಲಾರ್ ರೂಮ್, ಬೇರೆ ಬೇರೆ ನ್ಯೂ ಟೆಕ್ನಾಲಜಿ, ಅದರೊಟ್ಟಿಗೆ ದತ್ತಾತ್ರೇಯ ಶಾಲೆಯಲ್ಲಿ ಅತ್ಯುತ್ತಮವಾದ, ತಾವು ಕಣ್ಣಾರೆ ಕಂಡಿರಿ, ಯಾರಿಂದಲೂ ಯಾವ ಕಾಂಟ್ರಾಕ್ಟರ್ ಕೂಡ 2 ಲಕ್ಷದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಉದ್ಘಾಟನೆ ಮಾಡಿದಂಥ ಆ ಶೌಚಾಲಯವನ್ನು 2 ಲಕ್ಷ ರೂಪಾಯಿಯಲ್ಲಿ ಮಾಡಲಿಕ್ಕೆ ತಯಾರಿ. ನಾವು ಕೊಟ್ಟಂಥ 2 ಲಕ್ಷ ರೂಪಾಯಿ ಅದು ಸಾರ್ಥಕ ಆಯಿತೆಂಬ ಭಾವನೆ ಅದನ್ನು ಉದ್ಘಾಟನೆ ಮಾಡುವಂಥ ನಮ್ಮ MD ಅವರ ಮುಖದಲ್ಲಿ ಕಂಡಿದೆ. ನಮ್ಮ MD ಅವರ ಮನಸ್ಸಲ್ಲಿ ಬಂತು, ಇನ್ನೆಷ್ಟು ಅಲ್ಲಿ CSR ಫಂಡ್ ಬರ್ತಿದೆ, ಅದನ್ನೆಲ್ಲ ದಕ್ಷಿಣ ಕನ್ನಡದಕ್ಕೆ ಕೊಡಬೇಕು, ಇಂತಹ ಶಾಲೆಗಳಿಗೆ ಅದು ಪ್ರಯೋಜನ ಆಗಬೇಕೆಂಬ ಮನಸ್ಸು ಬಂತು. ನನ್ನ ಹತ್ರ ಒಂದು 15 ದಿವಸದ ಹಿಂದೆ ಅವರು ಹೇಳಿದರು, ಚೇರ್ಮನ್ ರೇ, ನಮ್ಮ ಕಂಪನಿಯಲ್ಲಿ ವೇಸ್ಟ್ ಆಗಿ ಏನೋ ಹೋಗ್ತದೆ, ಅದನ್ನು ಶಾಲಾ ಮಕ್ಕಳಿಗೆ ಯೂಸ್ ಆಗಬೇಕೆಂಬ ಲೆಕ್ಕಾಚಾರದಲ್ಲಿ
ಶಾಲಾ ಮಕ್ಕಳು ಪರೀಕ್ಷೆಗೆ ಬರೆಯಲಿಕ್ಕೆ ಹಿಂದೆಲ್ಲ ರಟ್ಟು ಉಪಯೋಗ ಮಾಡ್ತಿದ್ದರು. ಇದು ಶಾಶ್ವತವಾದ ಪ್ಲೇಟ್ನ ರೀತಿಯಲ್ಲಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಸೀಲ್ ಹಾಕಿ ಅದಕ್ಕೆ ಕ್ಲಿಪ್ ಇದ್ದು ಇವತ್ತು 200 ಬಂದಿದೆ. ಅದು 2 ಶಾಲೆಗೆ ಕೊಟ್ಟಿದೆ. ನಿಮ್ಮ ಶಾಲೆಗೆ ಕೂಡ ಕಳಿಸ್ತೇವೆ. ನಿಮ್ಮ ಶಾಲೆಗೆ ಕೂಡ ನೆಕ್ಸ್ಟ್ ವೀಕಲ್ಲಿ ಕಳಿಸ್ತೇವೆ. ಅದು 8 ಕ್ವಿಂಟಲ್ ಆಗ್ತದೆ. 8 ಕ್ವಿಂಟಲ್ ಬೇಕು ಉಂಟು 1,000. ನಿನ್ನ 200 ಮಾತ್ರ ತರಿಸಿದ್ದೇವೆ. ಇವತ್ತು 2 ಶಾಲೆಗೆ ಕೊಟ್ಟಿದ್ದೇವೆ. ನೆಕ್ಸ್ಟ್ ಕೊಡ್ತೇವೆ. ಇನ್ನಷ್ಟು ಅನುದಾನವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಇದು ನನ್ನದೇನು ಭಾರಿ ದೊಡ್ಡ ಕೆಲಸ ಅಲ್ಲ. ನನಗೂ ಕೂಡ ನಮ್ಮೂರಿನ ಶಾಲೆ ಇದು. ನಮ್ಮೂರಿನ ಶಾಲೆಗೆ ಏನಾದರೂ ಕಿಂಚಿತ್ ಇದು ಮಾಡಬೇಕು, ಆವಾಗ ಮಾತ್ರ ನನಗೆ ಸಾರ್ಥಕ ಆಗೋದು. ಈ ಊರಿನಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ, ರಾಜಕೀಯ ಜಂಜಾಟ ಇಲ್ಲ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಶ್ರೀಮಂತ ಬಡತನ ಅಂತರವಿಲ್ಲದೆ ದತ್ತಾತ್ರೇಯ ಶಾಲೆ ಯಾವ ರೀತಿಯಲ್ಲಿ ಹೀಗೆ ಕಾಣ್ತದೆ, ಎಷ್ಟೊಂದು ಸುಂದರವಾಗಿ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ, ನಮ್ಮ ದೇಶಕ್ಕಾಗಿ ಅಧಿಕಾರ ಮಾಡಿದ ಪ್ರಧಾನಿಯಿಂದ ಹಿಡಿದು ರಾಷ್ಟ್ರಪತಿ ಎಲ್ಲರದು ವಿಜ್ಞಾನಿಗಳದ್ದು ಕೂಡ ಫೋಟೋವನ್ನು ನೋಡುವಾಗ ನಮಗೆ ಖುಷಿ ಆಗ್ತದೆ. ಅದೇ ರೀತಿ ಇನ್ನಷ್ಟು ಅನುದಾನ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಸಫಲ ರೀತಿಯಲ್ಲಿ ಆಗಬೇಕಾದ್ರೆ ಈ ಉನ್ನತ ಅಧಿಕಾರಿಗಳು ಸಹಕಾರ ಬೇಕು. ಇವರು ಸ್ವತಃ ಒಂದು ಕಣ್ಣಾರೆ ಕಂಡಾಗ ಅವರ ಮನಸ್ಸಲ್ಲಾಯಿತು. ದಕ್ಷಿಣ ಕನ್ನಡದಲ್ಲಿ ಕೂಡ ಒಂದು ಬ್ಯಾಂಗ್ಳೂರಿನಲ್ಲಿರುವಂಥ ಸರ್ಕಾರಿ ಕಂಪನಿಯ CSR ಬಂದು ಈ ರೀತಿ ಉಪಯೋಗ ಆಗುವುದಾದರೆ ಇದು ಸಾರ್ಥಕ ಅಂತ ನಮ್ಮ ಹೆಂಡಿ ನನ್ನ ಕೈಯಲ್ಲಿ ಮಾತನ್ನು ಹೇಳಿದರು. ಅವರು ಹೇಳಿದಾಗ ನನಗೆ ಖುಷಿ ಆಯಿತು. ಊರಿಗೆ ರಾಜನಾದರೂ ಅವ ತಾಯಿಗೆ ಮಗ. ನಾನು ಎಷ್ಟು ದೊಡ್ಡವನಂತ ನೀವು ವಿಶ್ಲೇಷಣೆ ಮಾಡಿದರೂ ಕೂಡ ನಾನು ಈ ಊರಿನವನು, ನಾನು ಈ ಊರಿನ ಒಬ್ಬ ಸೇವಕ, ನಿಮ್ಮೊಟ್ಟಿಗೆ ನಿತ್ಯ ನಿರಂತರವಾಗಿರುವವನು, ನಂತರವಾಗಿರುವವನು ಈಗಲಿರು. ಈ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದು 100ಕ್ಕೆ 100 ಮಾಡ್ತೇವೆ. ಆದರೆ ನಿಮ್ಮ ಆ ನಿಷ್ಕಳಂಕ ಹೃದಯದಿಂದ ನೀವು ಮಾಡುವಂಥ ಕೆಲಸ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಇಲ್ಲಿ ಕಲಿತಂಥ ಶಾಲೆಯ ಮಕ್ಕಳು ಇನ್ನಷ್ಟು ಉತ್ತುಂಗ ಸ್ಥಿತಿಗೆ ಇರಲಿ. ಅವರು ಸಮಾಜದಲ್ಲಿ ಅವರನ್ನು ಗುರುತಿಸಲಿ. ಸಮಾಜ ಸೇವೆ ಮಾಡುವಂಥ ಶಕ್ತಿ, ಅತ್ಯುನ್ನತವಾದ ಹೈಯರ್ ಎಜುಕೇಷನ್ ಪಡ್ಕೊಂಡು ಇನ್ನಷ್ಟು ಈ ಊರಿಗೆ ಶಾಶ್ವತವಾದ ಹೆಸರನ್ನು ತರಲಿ ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ, ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ನಾವು ನಡೆಯುವ ಬದಲು ಇಂಥ ಉನ್ನತ ಆದರ್ಶವನ್ನು ಹೊಂದಿದಂಥ ವ್ಯಕ್ತಿಗಳನ್ನು ನಾವು ಆದರ್ಶ ಮಾಡಿಕೊಡ್ಬೇಕು. ಅವರ ಸರಳ ನುಡಿಯಲ್ಲೇ ಗೊತ್ತಾಗ್ತದೆ ಅವರಿನ್ನೂ ತಗ್ಗಿ ಇದ್ದಾರೆ. ಅವರ ವ್ಯಕ್ತಿತ್ವವೇ ನಮಗೆ ಮಾರ್ಗದರ್ಶಕ. ಅವರಿಂದ ಇನ್ನಷ್ಟು ನಮ್ಮ ಊರಿಗೆ ಶಾಲೆಗೆ ಸಹಾಯ ಒದಗಿ ಬರಲಿ ಅಂತೇಳಿ ಚೇರ್ಮನ್ ಸಾಹೇಬರು ಏನು CSR ಫಂಡ್ ತೊಗೊಂಬಂದಿದ್ದಾರೆ. ಅವರ ದಕ್ಷಿಣ ಕನ್ನಡ ಈ ಒಂದು ಕುಗ್ರಾಮಗಳು ಎಲ್ಲ ಕುಗ್ರಾಮಗಳು ಅಂತಲೇ ಹೇಳಬೇಕಾಗುತ್ತೆ. ನಾವು ನೋಡೇ ಇರಲಿಲ್ಲ. ಅವರಿಂದ ಇವತ್ತು ನಮಗೊಂದು ಅವಕಾಶ ಸಿಕ್ತು. ಇವತ್ತು ನೋಡ್ತಾ ಇದ್ದೀವಿ ಏನು CSR ಫಂಡ್ ಕೊಟ್ಟಿದ್ದಾರೆ. ಅದನ್ನು ನೀವು ತುಂಬ ಉಪಯುಕ್ತವಾಗಿ ನೀವು ಅದನ್ನು ಉಪಯೋಗ ಮಾಡಿದ್ದೀರ. ಯಾವ್ಯಾವ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅವರು ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು. ನೀವು ಯಾವುದೇ ಕಾಂಟ್ರಾಕ್ಟ್ ಕೊಡದೆ ನೀವೇ ಸ್ವಂತವಾಗಿ ಅದನ್ನು ಖರ್ಚು ಮಾಡಿ ಪೂರ್ತಿ ಅಮೌಂಟ್, ಬಹುಶಃ ಅದು ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ರೆ ಅರ್ಧನೂ ಆಗ್ತಿರಲಿಲ್ಲ ಅನ್ಸುತ್ತೆ. ಸೊ ಅದನ್ನು ಸದುಪಯೋಗ ಪಡ್ಕೊಂಡು ಇವತ್ತು ನಮ್ಮ CSR ಫಂಡ್ನ ನೀವು ಉಪಯೋಗ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆ ಅರ್ಪಿಸ್ತಾನ ಅಂತ ಹೇಳಿ ಅನುದಾನ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇವರಿಗೆ MEI ಇವರಿಗೆ ಮೊದಲಾಗಿ ನಾವು ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಕೊಡ್ತೇವೆ. 89 ವಯಸ್ಸಿನ ಈ ಶಾಲೆ ಇದು ತುಂಬ ಏಳುಬೀಳುಗಳನ್ನು ಕಂಡುಕೊಂಡು ಬಂದಿದೆ. ಹಾಗೂ ಈ ಶಾಲೆಯ ಅಭಿವೃದ್ಧಿಗಾಗಿ ಹಲವಾರು ಜನ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಒಬ್ಬರಿಗೊಬ್ಬರು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಈ ಶಾಲೆ ಈಗ ಸೀಲಿಂಗ್ ಏನಿದೆ, ಈ ಫಾಲ್ಸ್ ಸೀಲಿಂಗ್ ಇರುವಂಥದ್ದು ಇದು ಅಮ್ಮೆಮ್ಮಳ ಸೇವಾ ಸಹಕಾರಿ ಸಂಘದವರು ಮಾಡಿಕೊಟ್ಟಂಥದ್ದು. ಹಾಗೆ ಹಿಂದೆ ಒಂದು 5-6 ವರ್ಷ ಹಿಂದೆ ಇದು ಮಾಡಿದ್ದು ದುರಸ್ತಿ ಆಗಬೇಕಾದ ಸಂದರ್ಭ ಬಂದಾಗ ಇಲ್ಲಿಯ ಶ್ರೀ ದತ್ತಾತ್ರೇಯ ಯಕ್ಷಗಾನ ಭಜನಾ ಮಂಡಳಿಯವರು ಅದರ ಹತ್ತಿರ 1.5 ಲಕ್ಷ ರೂಪಾಯಿಯಲ್ಲಿ ಮಾಡಿ ರಿಪೇರಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಾಪಕ ಕೊರತೆ ಇರುವಾಗ ಶ್ರೀ ನವೀನ್ ಹೆಗ್ಡೆ ಮತ್ತು ಅವರ ಫ್ಯಾಮಿಲಿಯವರು ಇಲ್ಲಿಗೆ ಅಧ್ಯಾಪಕರು ಒದಗಿಸಿಕೊಟ್ಟು ಸಹಕರಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಇಲ್ಲಿ ಎಜುಕೇಷನ್ ಬೀಳಬಾರ್ದು ಅನ್ನೋ ಉದ್ದೇಶದಿಂದ. ಹಾಗೆ ಈಗ ನಾವು ಸಂಸ್ಥೆಗೆ ಧನ್ಯವಾದ ಹೇಳೋದರೊಂದಿಗೆ ಸಂತೋಷ್ ಕುಮಾರ್ ರೈಯವರು ಸಹಕಾರ ಬಯಸ್ತಾ ಇದ್ದೆ. ಏನಂತ ಹೇಳಿದರೆ ಈ ಶಾಲೆಗೆ ಒಬ್ಬ ಅಧ್ಯಾಪಕರನ್ನು ಅಗತ್ಯವಿದೆ.
ಸರ್ಕಾರದಿಂದ ಒಂದು ಹುದ್ದೆಯನ್ನು ಮಂಜೂರು ಮಾಡಿಸಿಕೊಟ್ಟು ಈ ಶಾಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಶಿಕ್ಷಣ ನಡೆಸುವುದಕ್ಕೆ ನಮಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಬಂದಂಥ ಎಲ್ಲ ಅತಿಥಿಗಳಿಗೆ ಶಾಲಾಭಿವೃದ್ಧಿ ಸಮಿತಿಯ ಪರ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತಾಡ್ತೀನಿ.